ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬದ ಪ್ರಯುಕ್ತ ನಾವಿವತ್ತು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮೂರಿನ ಸ್ಪೆಷಲ್ ಇದು ಕೆಂಪು ಮೆಣಸಿನ ಚಟ್ನಿ ಅಂತ. ತುಳುವಿನಲ್ಲಿ ಇದಕ್ಕೆ ಮುಂಚಿದ ಗಟ್ಟಿಯಿಂದ ಪನ್ಪೇರು. ಮುಂಚಿದ ಗಟ್ಟಿ ಅನ್ನಿಕ್ಲಿಗೆ ಎಂಚ ಮಲ್ಪುನೊಂದು ತೋಜಾವೆ ಎಲ್ಲ ಕಾಂಡೆ ಬೆಚ್ಚ ಬೆಚ್ಚ ಉರ್ದು ದೋಸೆ ದೊಟ್ಟು ನಿಕ್ಲಿಕ್ಕೆ ತಿನ್ನೋಲಿ. ಹೌದು, ನಾನಿವತ್ತು ಮೆಣಸಿನ ಚಟ್ನಿ, ಕೆಂಪು ಮೆಣಸಿನ ಚಟ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ಉದ್ದಿನ ದೋಸೆಗೆ ತುಂಬ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇವತ್ತು ನನ್ನ ಜೊತೆ ನನ್ನ ಅತ್ತೆ ಕೂಡ ಜಾಯ್ನ್ ಆಗ್ತಾರೆ. ಅವರು ಅದರಲ್ಲಿ ತುಂಬಾ ಎಕ್ಸ್ಪರ್ಟ್. ನಾನು ಅವ್ರ ಹತ್ರ ಕೇಳಿನೇ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ. ಬನ್ನಿ ನೋಡ್ಕೊಂಬರೋಣ ಇದನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ಯಾಕೆ ತಡ ಮಾಡೋದು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನಮಗಿವಾಗ ಕೆಂಪು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಇವಿಷ್ಟು. ಒಂದು 30 ಮೆಣಸು ತೊಗೊಂಡಿದ್ದೀನಿ, ಒಂದು ಇಷ್ಟು ದೊಡ್ಡ ಬೆಲ್ಲ, ಆನಂತರ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಒಂದು 4 ರಿಂದ 5 ಬೆಳ್ಳುಳ್ಳಿ, 1 ಟೀ ಸ್ಪೂನಷ್ಟು ಕೊತ್ತಂಬರಿ, ಒಂದು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಇದಕ್ಕೆ ಒಣ ಕೊಬ್ಬರಿನೇ ಹಾಕಬೇಕು, ಹಸಿ ಕೊಬ್ಬರಿ ಆಗೋದಿಲ್ಲ. ಒಂದು 10 ರಿಂದ 20 ಕಾಳು ಮೆಂತೆ ಮತ್ತು ಇಷ್ಟು ಕರಿಬೇವು. ಇವಾಗ ನಾವಿದನ್ನು ಹುರ್ಕೊಳ್ಬೇಕು. ಮಸಾಲನ ಮೆಣಸು, ಆನಂತರ ಕೊತ್ತಂಬರಿ ಮತ್ತು ಮೆಂತೆ, ಇದು ಕರಿಬೇವು, ಇದಿಷ್ಟನ್ನು ಇವಾಗ ಫ್ರೈ ಮಾಡ್ಕೊಳ್ಬೇಕು. ಆ ನಂತರ ಗ್ರೈಂಡ್ ಮಾಡ್ಕೊಳ್ಳೋದು. ಇಲ್ಲಿ ಸ್ವಲ್ಪ ಕೊಕೊನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಮಸಾಲೆನ ಫ್ರೈ ಮಾಡ್ಕೊಳ್ಳೋದಕ್ಕೆ. ಫಸ್ಟು ಮೆಣಸು ಹಾಕ್ತಾಯಿದ್ದೀನಿ. ಮೆಣಸು ಸ್ವಲ್ಪ ಬಾಡಿದ ನಂತರ ಕೊತ್ತಂಬರಿ ಮೆಂತೆ ಎಲ್ಲ ಹಾಕ್ಕೊಳ್ಳೋದು. ಮೆಣಸು ಇಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಅದನ್ನು ನಾವು ಮೇಯ್ನಾಗಿ ನೋಡ್ಕೊಳ್ಬೇಕು. ಯಾಕಂದರೆ ಇಲ್ಲಾಂದರೆ ಹಸಿ ವಾಸನೆ ಬರುತ್ತದು. ಅದಕ್ಕೋಸ್ಕರ ಮೆಣಸನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೇನೆ ಇವಾಗ ಮೆಂತೆ ಹಾಕೋತಾ ಇದ್ದೀನಿ. ಆನಂತರ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಪೂರನ ಇದೆಲ್ಲವನ್ನು ಇವಾಗ ಒಟ್ಟಿಗೆ ಹಾಕ್ಕೊಂಡೆ. ಇದನ್ನೊಂದು ಸ್ವಲ್ಪ ಬಾಡಿಸ್ಕೊಳ್ಬೇಕು. ಇವಾಗ ಆಯಿತು, ಗ್ಯಾಸ್ನ ಆಫ್ ಮಾಡಿಕೊಂಡೆ ನಾನು. ಇದನ್ನ ಇವಾಗ ಸ್ವಲ್ಪ ತಣ್ಣಗಾಗಬೇಕು, ಆನಂತರ ರುಬ್ಕೊಳ್ಬೇಕು ಇದನ್ನು. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇವಾಗ ಹುಣಸೆ ಹುಳಿನ ಹಾಕೋತಾ ಇದ್ದಾರೆ. ಬೆಲ್ಲ ಹಾಕ್ಕೊಂಡ್ವಿ. ಇವಾಗ ಇದನ್ನ ಇವಾಗ ರುಬ್ಕೊಳ್ಬೇಕು. ಇವಾಗ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕು. ನಾನು ಇದನ್ನು ನುಣ್ಣಕ್ಕೆ ರುಬ್ಕೊಂಡೆ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. 2 ತುಂಡು ಮೆಣಸು, 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, ಸ್ವಲ್ಪ ಕರಿಬೇವು, ಒಂದು 5 ರಿಂದ 6 ಬೆಳ್ಳುಳ್ಳಿ, ಆನಂತರ ಅರ್ಧ ಟೀ ಸ್ಪೂನಷ್ಟು ಹುರಿದು ತೊಗೊಂಡಿದ್ದೀನಿ. ಇದಿವಾಗ ಇಷ್ಟು ನಮಗೆ ಒಗ್ಗರಣೆಗೆ ಬೇಕಾದಂತಹ ಸಾಮಗ್ರಿ. ಮತ್ತು ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ. ತೆಂಗಿನೆಣ್ಣೆ ಹಾಕ್ತಾ ಇಲ್ಲ ಒಗ್ಗರಣೆಗೆ, ತೆಂಗಿನೆಣ್ಣೆ ಬೇಡ, ಸನ್ಫ್ಲವರ್ ಆಯಿಲಲ್ಲೇ ಮಾಡ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಅಂತೆ ನಮ್ಮ ಅತ್ತೆ ಹೇಳ್ತಾ ಇದ್ದಾರೆ. ನಮ್ಮ ಅತ್ತೆ ಮೆಣಸಿನ ಚಟ್ನಿಯಲ್ಲಿ ಎಕ್ಸ್ಪರ್ಟ್. ಅವ್ರು ಹೇಳ್ದಂಗೆ ಮಾಡ್ತಾಯಿದ್ದೀನಿ. ನಾನು ಅವರು ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಇವಾಗ ಸಾಸಿವೆ ಕಾಳು ಹಾಕ್ಕೊಳ್ಬೇಕು. ಮೊದಲನೇದಾಗಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋದು. ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಸಾಸಿವೆ ಹಾಕ್ಕೊಳ್ಳೋದು. ಆನಂತರ ಮೆಣಸು. ಇವಾಗ ಉದ್ದಿನಬೇಳೆ ಹಾಕೋತಾ ಇದ್ದಾರೆ. ಇವಾಗ ಕರಿಬೇವು ಹಾಕೋತಾ ಇದ್ದಾರೆ. ನಮ್ಮ ಕಡೆ ದೀಪಾವಳಿಗೆ 3 ದಿನ ಕೂಡ ಉದ್ದಿನ ದೋಸೆನೇ ತುಂಬ ಫೇಮಸ್. ಉದ್ದಿನ ದೋಸೆ ಜೊತೆಗೆ ಈ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್. ಹೆಚ್ಚಾಗಿ ನಾವು ಇದನ್ನು ಮಾಡ್ತೀವಿ ಪ್ರತಿ ವರ್ಷ ಕೂಡ. ಇವಾಗ ರುಬ್ಬಿ ಇಟ್ಕೊಂಡಂತಹ ಚಟ್ನಿಯನ್ನು ಹಾಕೋತಾ ಇದ್ದಾರೆ. ಇದನ್ನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಈ ಚಟ್ನಿ 10 ರಿಂದ 15 ದಿನ ಇಡ್ಬೋದು, ಏನು ಹಾಳಾಗೋದಿಲ್ಲ, ಕೆಡೋದಿಲ್ಲ.
ಇದನ್ನು ಕುದಿಸುವಾಗ ಮಾತ್ರ ಚೆನ್ನಾಗಿ ಕುದಿಸ್ಕೊಳ್ಬೇಕು, ಅರ್ಧಂಬರ್ಧ ಮಾಡಿಡಬಾರ್ದು. ಚೆನ್ನಾಗಿ ಕುದಿಸ್ಕೊಂಡ್ರೆ ಇಟ್ಟರೆ ಇದು 10ರಿಂದ 15 ದಿನಗಳ ಕಾಲ ಏನೂ ಆಗೋದಿಲ್ಲ. ಉಪ್ಪು ನಾವು ಅವಾಗ ಹಾಕಿದ್ದೀವಿ, ಕಮ್ಮಿ ಇದ್ದರೆ ಆಮೇಲೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹಾಕೋತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಕೂಡ ಚೆನ್ನಾಗಿ ಕುದಿಬೇಕಿದು. ಇಲ್ಲಿ ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದಾರೆ ಅತ್ತೆ. ನಿಮಗೆ ಸ್ವೀಟ್ಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ನೀವು. ನಾನಿಲ್ಲಿ ಅತ್ತೆ ಸ್ವಲ್ಪ ಇಲ್ಲಿ ಹಾಕಿದ್ರು. ಇದಿವಾಗ ಆಯಿತು, ಗ್ಯಾಸ್ನ ಆಫ್ ಮಾಡಿಕೊಂಡೆ ನಾನು. ನೀವು ದಿನ ಯೂಸ್ ತೆಗಿತೀರಲ್ಲ ಇದನ್ನು, ಸಂಜೆ ದಿನಾಲೂ ಕೂಡ ಬಿಸಿ ಮಾಡಿಬಿಟ್ಟೆ ಇಟ್ಬಿಡಿ, ಏನು ಹಾಳಾಗೋದಿಲ್ಲ. 10ರಿಂದ 15 ದಿನಗಳ ಕಾಲ ಇಡಬಹುದು ಇದನ್ನು. ನೋಡಿ ಫ್ರೆಂಡ್ಸ್, ಕೆಂಪು ಮೆಣಸಿನ ಚಟ್ನಿ ರೆಡಿ ಆಯಿತು. ಬಿಸಿ ಬಿಸಿ ಉದ್ದಿನ ದೋಸೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಇದು. ಸೂಪರಾಗಿ ಆಗುತ್ತೆ, ಹುಳಿ ಹುಳಿ ಸಿಹಿ ಸಿಹಿಯಾಗಿ ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಟ್ರೈ ಮಾಡಿ ಈ ದೀಪಾವಳಿಗೆ. ಟೇಸ್ಟ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ನೋಡಿದ್ರಲ್ವ ಫ್ರೆಂಡ್ಸ್, ಮೆಣಸಿನ ಚಟ್ನಿಯನ್ನು ಯಾವ ರೀತಿ ಮಾಡೋದು ಅಂತ. ತುಂಬಾ ಸುಲಭ ಇದೆ ರೆಸಿಪಿ. ಖಂಡಿತವಾಗ್ಲೂ ನೀವೆಲ್ಲರೂ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.